ಹಿರಿಯಡ್ಕದ ಬೈಕ್ ಅಂಗಡಿಯಲ್ಲಿ ಕಳ್ಳತನ ನಡೆದ ಬಗ್ಗೆ ವರದಿಯಾಗಿದೆ. ಬೈಕ್ ಅಂಗಡಿಯಲ್ಲಿ ಕಳ್ಳನ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಡುಪಿಯ ಹಿರಿಯಡ್ಕದ ಬೈಕ್ ಅಂಗಡಿಯಲ್ಲಿ ಒಂದು ಘಟನೆ ನಡೆದಿದ್ದು, ಗಲ್ಲಾಪೆಟ್ಟಿಗೆಯಿಂದ 30,000 ರೂಪಾಯಿ ಎಗರಿಸಿದ್ದಾನೆ ಕಳ್ಳ. ಸೆಕೆಂಡ್ ಹ್ಯಾಂಡ್ ದ್ವಿಚಕ್ರ ವಾಹನ ಮಾರಾಟ ಮಾಡುವಂಥ ಅಂಗಡಿಯದು. ಈ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಖರೀದಿಗೆ ಬಂದಿದ್ದ ಅಪರಿಚಿತ ವ್ಯಕ್ತಿ ಹಣ ಕದ್ದು ಬಸ್ಸಿನಲ್ಲಿ ಪರಾರಿಯಾಗಿರುವಂಥ ದೃಶ್ಯ ಇದರಲ್ಲಿ ದಾಖಲಾಗಿದೆ.